ದೇಶ ಸೇವೆಯಲ್ಲಿ ಇತ್ತೀಚೆಗೆ ಹುತಾತ್ಮರಾದ ವೀರ ಯೋಧರಿಗೆ ಮೂಡಬಿದಿರೆಯ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮತ್ತು ಮಾತೃಶಕ್ತಿ ದುರ್ಗಾವಾಹಿನಿ ಪ್ರಖಂಡದ ವತಿಯಿಂದ ಶ್ರದ್ಧಾಂಜಲಿ ಅರ್ಪಣೆ ಹಾಗೂ ಚೀನಾ ವಿರುದ್ಧ ಪ್ರತಿಭಟನಾ ಕಾರ್ಯಕ್ರಮವು ಸೋಮವಾರ ಸಂಜೆ ಮೂಡಬಿದಿರೆ ಬಸ್ ನಿಲ್ದಾಣದಲ್ಲಿ ನಡೆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಸದಸ್ಯ ಮಂಜುನಾಥ್ ಶೆಟ್ಟಿ ಮಾತನಾಡಿದರು. ಭಾರತ ಮಾತೆಯ ಚಿತ್ರಕ್ಕೆ ಪುಷ್ಪಾರ್ಚನೆಗೈಯುವ ಮೂಲಕ ಚೀನಿ ದಾಳಿಯಲ್ಲಿ ಹುತಾತ್ಮರಾದ ಭಾರತೀಯ ಯೋಧರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಸಮರ್ಪಿಸಲಾಯಿತು. ಚೀನಾದ ಗಡಿಯಲ್ಲಿರ್ತಕ್ಕಂಥ ಭೂಮಿ ಇದೆಯೋ ಅದೆಲ್ಲವೂ ನನ್ನದೇ ಅನ್ನತಕ್ಕಂಥ ಒಂದು ಹಬ್ಬಹಬಿಕೆಯೊಂದಿಗೆ ಅದರ ಮೇಲೆ ದಾಳಿಯನ್ನು ಮಾಡುವಂಥ ವ್ಯವಸ್ಥಿತ ಹುನ್ನಾರವನ್ನು ಮಾಡಿಕೊಂಡು ತನ್ನ ಜಾಗದ ವಿಸ್ತಾರವನ್ನು ಮಾಡುವಂಥ ಷಡ್ಯಂತ್ರದೊಳಗೆ ತನ್ನನ್ನು ತೊಡಗಿಸಿಕೊಂಡು ಪ್ರಪಂಚಕ್ಕೆಲ್ಲ ಮುಳ್ಳಾಗಿರತಕ್ಕಂಥ ವ್ಯವಸ್ಥೆಯೊಳಗೆ ಚೀನಾ ಕೈ ಜೋಡಿಸಿದೆ. ಇವತ್ತು ತನ್ನ ಗಡಿಯಲ್ಲಿರ್ತಕ್ಕಂತಹ ಲಡಾಖ್, ವಿಯೆಟ್ನಾಂ ಇಂಥ ಗಡಿ ಭಾಗದ ರಾಷ್ಟ್ರಗಳಿಗೆ ಭಾರತದ ಅರುಣಾಚಲ ಪ್ರದೇಶ, ಲಡಾಖಿನಂತ ಗಡಿಭಾಗದ ಏನು ಜಾಗಗಳಿವೆ ಅಲ್ಲೆಲ್ಲ ತನ್ನ ಸೈನಿಕರನ್ನ ನುಗ್ಗಿಸಿಕೊಂಡು ಜಲನೀತಿಯನ್ನ ಏನು ಜಲನೀತಿ ಇದೆ ಅದನ್ನು ಕೂಡ ಅದಕ್ಕೆ ಕೂಡ ಬದ್ಧರಾಗದೆ ಯಾವಾಗ ನೀರನ್ನು ಬಿಡುವುದರ ಮೂಲಕ ಭಾರತಕ್ಕೊಂದು ತನ್ನ ತೊಂದರೆಯನ್ನು ಮಾಡುವುದರ ಮೂಲಕ ಈ ದೇಶದಲ್ಲಿ ಕೂಡ ಅಸ್ಥಿರತೆಯನ್ನು ಉಂಟು ಮಾಡುವಂತಹ ಪ್ರಯತ್ನದಲ್ಲಿ ಚೀನಾ ಕೈ ಜೋಡಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಧ್ಯಕ್ಷ ಶ್ಯಾಮ ಹೆಗ್ಡೆ, ಕೋಶಾಧಿಕಾರಿ ಎಸ್ಎನ್ ಬೋರ್ಕರ್, ಬಜರಂಗದಳ ಜಿಲ್ಲಾ ಸಂಯೋಜಕ ಪುನೀತ್ ಕೊಟ್ಟಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಅವರು ಈ ರೀತಿಯ ಪೈಶಾಚಿಕ ಕೃತ್ಯವನ್ನು ಮಾಡಿದೆ ನಾವು ಬಯಸಬೇಕಾಗಿದೆ. ಎಲ್ಲರೂ ಪುಷ್ಪಾರ್ಚನೆ ಆ ಚೀನಿ ವಸ್ತುಗಳನ್ನು ಸುಡಬೇಕು. ಯಾವುದೇ ಚೀನಿ ವಸ್ತುಗಳನ್ನು ನಾವು ಅವಲಂಬಿಸಬಾರದು, ಅದು ಮಾರುಕಟ್ಟೆಯಲ್ಲಿ ಇರಬಾರದು. ಅವರಿಗೆ ಇವತ್ತು ಜಗತ್ತು ಕೊಡುವಂತಹ ಕ್ರಮ ಇಷ್ಟೇ. ಯಾವಾಗ ಈ ರೀತಿಯ ದುಷ್ಟ ಪ್ರವರ್ತನೆಯಲ್ಲಿ ತೊಡಗಿಕೊಂಡಂತ ಆಕ್ರಮಣ ಮಾಡಿದ ಆ ಯೋಧರನ್ನು ಹಿಮ್ಮೆಟ್ಟಿಸಿ ನಮ್ಮೆಯಿಂದ 45 ಜನ ಚೀನಿ ಸೈನಿಕರನ್ನು ಹೊಡೆದುರುಳಿಸಿದ ಪ್ರಕಾರ ಅಲ್ಲಿಯ ಗಡಿಯಿಂದ ವಾಪಸ್ ಬರುವಂತಹ ಸಂದರ್ಭ ಮುಷ್ಟಿ ಯುದ್ಧದ ಮೂಲಕ ಮುಷ್ಟಿಯ ದೇಶಕ್ಕೆ ಅವಲಂಬಿತವಾಗದೆ ನಮ್ಮದನ್ನು ನಾವೇ ಉತ್ಪಾದಿಸಿ ನಾವೇ ಪರಸ್ಪರ ನಾವೇ ಏನು ನಮ್ಮೊಳಗೆ ಹಂಚಿಕೊಳ್ಳುವಂತಹ ವ್ಯವಸ್ಥೆ ನಾವು ಮಾಡಬೇಕಂತ